ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ಬಳಿ ನಂದಿನಿ ಉತ್ಪನ್ನಗಳ ನೂತನ ಮಾರಾಟ ಮಳಿಗೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ನೂತನ ಮಳಿಗೆಯನ್ನ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಹಾಲುತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಅವರು ದೀಪ ಪ್ರಜ್ವಲಿಸಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು 735 ಸೊಸೈಟಿಗಳು ಹಳ್ಳಿಗಳಲ್ಲಿ ಪ್ರತಿದಿನ 5 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲನ್ನು ರೈತರಿಂದ ಸಂಗ್ರಹಣೆಯನ್ನ ಮಾಡಿ ಗೋವಿನಿಂದ ಗ್ರಾಹಕರವರೆಗೆ ತಲುಪಿಸುವವರೆಗಿನ ಕಾರ್ಯದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಕೆಲಸ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಿಂದ ಆಗುತ್ತಿದೆ ಎಂದು ಹೇಳಿದರು. ಹೈನುಗಾರರು, ವಿತರಕರು ಹಾಗೂ ಗ್ರಾಹಕರು ನಂದಿನಿ ಉತ್ಪನ್ನಗಳ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿದ್ದಾರೆ. ನಂದಿನಿ ಗ್ರಾಹಕರು ನಂಬಿಕೆ, ವಿಶ್ವಾಸವನ್ನ ಇಟ್ಟಂತಹ ಸಂಸ್ಥೆ. ಆ ವಿಶ್ವಾಸವನ್ನ ಉಳಿಸುವ ಜವಾಬ್ದಾರಿ ಡೀಲರ್ಗಳಿಗೆ ಇದೆ ಎಂದು ಹೇಳಿದ್ರು. ಸುಮಾರು 735 ಸೊಸೈಟಿಗಳು ಹಳ್ಳಿಗಳಲ್ಲಿ ಮತ್ತು ಒಂದು 130ಕ್ಕೂ ಹೆಚ್ಚು ಬಲ್ಕ್ ಮಿಲ್ಕ್ ಕೂಲರ್ಗಳು ಹಳ್ಳಿಗಳಲ್ಲಿ ಗುಣಮಟ್ಟದ ಹಾಲನ್ನು ಸಂಗ್ರಹಣೆ ಮಾಡಿ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಹಾಲು, 5,70,000ವರೆಗೆ ಪರ್ ಡೇ ಪ್ರತಿ ದಿವಸ ಹಾಲನ್ನು ರೈತರಿಂದ, ಹೈನುಗಾರರಿಂದ ಹಾಲಿನ ಸಂಗ್ರಹಣೆ ಮಾಡಿ ಅದನ್ನು ಡೈರಿಗೆ ಬಂದು ಡೈರಿಯಿಂದ ಹಾಲು ಗ್ರಾಹಕನಿಗೆ ಹೋಗುವಂಥ ವ್ಯವಸ್ಥೆ ಇದೆ. ನಾವು ಇದನ್ನು ಹೇಳ್ತೇವೆ ಗೋವಿನಿಂದ ಗ್ರಾಹಕನವರೆಗೆ ಅಂತ. ಬಹುಶಃ ನಾವು ಬರೀ ಡೈರಿಯಿಂದ ಗ್ರಾಹಕನವರೆಗೆ ಅಲ್ಲ, ಇದು ಗೋವಿನಿಂದ ಗ್ರಾಹಕನವರೆಗೆ. ಒಬ್ಬ ರೈತ, ಹೈನುಗಾರ ಹಸುಗಳನ್ನು ಯಾವ ರೀತಿ ಸಾಕಬೇಕು, ಆ ಹಸುವಿನಿಂದ ಲಾಭದಾಯಕವಾಗಿ ಗುಣಮಟ್ಟದ ಹಾಲನ್ನು ಹೇಗೆ ಪಡಿಬೇಕು, ಕ್ಲೀನ್ ಮಿಲ್ಕ್ ಶುದ್ಧ ಹಾಲನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಇದನ್ನೆಲ್ಲ ಅವರಿಗೆ ಮಾಹಿತಿ ಕೊಡುವುದರಲ್ಲಿಂದ ಗ್ರಾಹಕನ ಕೈಗೆ ಹೋಗುವವರೆಗೆ ಅದರ ಗುಣಮಟ್ಟ, ಅಂದರೆ ಹಾಲು ಅದರ ಎಷ್ಟು ಚಿಲ್ಲಿರಬೇಕು, ಹಾಲಿನ ಪ್ಯಾಕೆಟನ್ನು ಮಾರುವಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರಬೇಕು ಅಂತ ಹೇಳುವ ಆ ಮಟ್ಟದವರೆಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಿಂದ ಆಗ್ತಾ ಇದೆ. ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಮಾತನಾಡಿ, ಗುಣಮಟ್ಟಕ್ಕೆ ಹೆಸರಾದ ನಂದಿನಿ ಸಂಸ್ಥೆ ಆಸ್ಪತ್ರೆಯ ಆವರಣದಲ್ಲಿ ಕಾರ್ಯಾರಂಭಗೊಳಿಸಿರುವುದು ಹೆಮ್ಮೆಯ ವಿಚಾರ. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ರೋಗಿಗಳಿಗೆ ಉತ್ತಮ ಸೇವೆ ದೊರಕಲಿ ಎಂದು ಆಶಿಸಿದರು. ನಂದಿನಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಒಂದು ಗುಣಮಟ್ಟಕ್ಕೆ ಹೆಸರಾದಂತಹ ಒಂದು ಸಂಸ್ಥೆ ನಮ್ಮ ಒಂದು ಕ್ಯಾಂಪಸ್ ಇರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಸೊ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಮತ್ತೆ ನಮ್ಮಲ್ಲಿ ಇಲ್ಲಿ ಬರುವಂತ ರೋಗಿಗಳಿಗೆ ಒಳ್ಳೆ ಸೇವೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಕ್ಕೂಟದ ನಿರ್ದೇಶಕಿ ಸವಿತಾ ಎನ್ ಶೆಟ್ಟಿ ಅವರು ಮಾತನಾಡಿ, ಈ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಶೇಖರಿಸುವ ಮೂಲಕ ಎಲ್ಲರೂ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. ಇವತ್ತು ಬಂಟ್ವಾಳ ತಾಲೂಕಿನಲ್ಲಿ ಒಂದು ವ್ಯವಸ್ಥಿತವಾಗಿ ನಮ್ಮ ತಾಲೂಕು ಸಾರ್ವಜನಿಕವಾದ ಹೆಲ್ತ್ ಹಾಸ್ಪಿಟಲಲ್ಲಿ ಸ್ಥಾಪನೆ ಆಗಿದೆ. ಇದರ ಪ್ರಯೋಜನವನ್ನು ಎಲ್ಲರೂ, ಅಂದರೆ ಗ್ರಾಹಕರೊಟ್ಟಿಗೆ ಇಲ್ಲಿನ ಪರಿಸರದ ಜನತೆ ಕೂಡ ಉತ್ತಮವಾದ ಒಂದು ಗುಣಮಟ್ಟದ ಹಾಲಿನಿಂದ ತಯಾರಿಸಲಾದ ಪ್ರಾಡಕ್ಟ್ಗಳು ಆಗಿರ್ಬೋದು ಅಥವಾ ಹಾಲುಗಳು ಆಗಿರ್ಬೋದು, ಅದನ್ನು ಎಲ್ಲರೂ ಪಡ್ಕೊಳ್ಳಿ, ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಅವಕಾಶ. ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಡಾಕ್ಟರ್ ರವಿರಾಜ್ ಉಡುಪ, ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅನಿತಾ, ಡಾಕ್ಟರ್ ಆರತಿ, ಮಾರುಕಟ್ಟೆ ಅಧಿಕಾರಿಗಳಾದ ಎಂ ರವಿ, ವಿಮಲಾಕ್ಷಿ, ಪ್ರದೀಪ್ ಶೆಟ್ಟಿ, ಮಳಿಗೆ ನಿರ್ವಾಹಕರಾದ ಜಯಶೆಟ್ಟಿ ಹಾಗೂ ರೇಖಾ ಶೆಟ್ಟಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು, ಗ್ರಾಹಕರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.